ನಾನು ಈಗಾಗಲೇ ಹೇಳಿದ್ದೇನೆ, ಅದು ಓಡೋ ಭಾರತ ಆಗುತ್ತೆ. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳು ಎಲ್ಲಿ ಕಳೀಬೇಕು ಅಂತ. ಅದಕ್ಕೋಸ್ಕರ ಇವತ್ತು ಅವರ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಪಾಪದ ಪ್ರಾಯಶ್ಚಿತ್ತಕ್ಕೋಸ್ಕರ ಈ ಪಾದಯಾತ್ರೆ. ಭಾರತದ ವಿಭಜನೆಯನ್ನು ಮಾಡಿದರು, ಭಾರತದ ಒಳಗಡೆ ವಿಭಜನೆಯನ್ನು ಕಾಂಗ್ರೆಸ್ ಮಾಡಿತ್ತು, ಅಧಿಕಾರದ ಅಮಲಿನಲ್ಲಿ ಜಾತಿ ಮತ ಪಂಥಗಳನ್ನು ಒಡೆದಾಡಿದರು, ಕಾಶ್ಮೀರವನ್ನು ಪ್ರತ್ಯೇಕ ಇಡುವಂಥ ಮಾಡಿದರು. ಈ 16 ಕಾರ್ಯಗಳ ಕಾರಣಕ್ಕೋಸ್ಕರ ಇವತ್ತು ಪಶ್ಚಾತ್ತಾಪ ಆಗಿದೆ. ಆ ಪಶ್ಚಾತ್ತಾಪದ ಪರಿಣಾಮ ಇವತ್ತು ಭಾರತ್ ಜೋಡೋ ಪಾದಯಾತ್ರೆಯನ್ನು ಮಾಡ್ತಾರೆ, ಶಾಪ ವಿಮೋಚನೆಗಾಗಿ. ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ಸಿನ ಶಾಪ ವಿಮೋಚನೆಗಾಗಿ ಇವರು ಭಾರತ್ ಜೋಡೋ ಇವತ್ತು ಯಾತ್ರೆಯನ್ನು ಪ್ರಾರಂಭ ಮಾಡಿದರು. ಜನ ಅವರನ್ನು ಸ್ವೀಕಾರ ಮಾಡ್ತಾ ಇಲ್ಲ, ಎಲ್ಲಿಯೂ ಅವರು ಎನಿಸಿದ ರೀತಿಯಲ್ಲಿ ವ್ಯವಸ್ಥೆಗಳಾಗ್ತಾ ಇಲ್ಲ. ಅದಕ್ಕಿಂತ ವಿಶೇಷವಾಗಿ ಕರ್ನಾಟಕದಲ್ಲಿ 2 ಗುಂಪುಗಳು, 2 ಗುಂಪು ಕಾರ್ಯಗಳು ಅಂತರಾಳದಲ್ಲಿತ್ತು. ಈಗ ಅದು ಬಹಿರಂಗ ಆಗಿದೆ. ಹಾಗೆ ರಾಹುಲ್ ಗಾಂಧಿಯವರ ಜೋಡೋ ಕೊಡುಗೆ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿನ ಜಗಳವನ್ನು ಜಾಸ್ತಿ ಮಾಡಿದ್ದಾರೆ, ಗುಂಪುಗಾರಿಕೆಯನ್ನು ಜಾಸ್ತಿ ಮಾಡಿದ್ದಾರೆ, ಬಹಿರಂಗವಾಗಿ ಕಾಣಿಸಿಕೊಳ್ಳುವ ರೀತಿಯಲ್ಲಿ ಆಗಿದೆ. ಹಾಗಾಗಿ ನನಗೆ ಅನ್ನಿಸ್ತಿದೆ, ಕರ್ನಾಟಕದಲ್ಲಿ ಪಾದಯಾತ್ರೆ ಮುಗಿಯುವ ಮುಂಚೆ ಇಬ್ಬರನ್ನು ಕೂತ್ಕೊಳಿಸಿ ಜೋಡೋ ತಂತ್ರಗಾರಿಕೆಯನ್ನು ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯ, DK ಜೋಡೋ ಏನಾದರೂ ಒಂದು ಯೋಜನೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ಗಲಾಟೆ ಜಾಸ್ತಿ ಆಗುತ್ತೆ ಅಂತ ಕಾಣಿಸುತ್ತೆ. ಇವತ್ತು ಅವರಿಗೆ ಜನ ತರಲಿಕ್ಕೆ ಆಗದೆ, ಶಾಸಕರುಗಳಿಗೆ ಬೈಯುವಂಥದ್ದು, ಶಾಸಕರುಗಳಿಗೆ ಜೋರು ಮಾಡ್ತಕ್ಕಂಥದ್ದು, ನಮ್ಮ ಜನ ಕರ್ಕೊಂಡು ಬನ್ನಿ ಅಂತ ಹೇಳುವಂಥ ಒತ್ತಾಯಪೂರ್ವಕವಾಗಿ ಜನ ಕರೆಸುವಂಥ ಪ್ರಯತ್ನಗಳಾಗಿದೆ. ಇವತ್ತು ಕಾಂಗ್ರೆಸ್ ಯಾವುದೇ ರೀತಿಯ ನಾಟಕ ಮಾಡಿದ್ರು ಜನ ಅದನ್ನು ಸ್ವೀಕಾರ ಮಾಡ್ತಾರೆ. ಯಾಕಂದರೆ ದೇಶಕ್ಕೆ ಅನ್ಯಾಯ ಮಾಡಿದ್ದಾರೆ. ಕಳೆದ 65-70 ವರ್ಷಗಳ ಕಾಲ ಸುದೀರ್ಘ ಆಡಳಿತದ ಅವಧಿಯಲ್ಲಿ ದೇಶದ ಅಭಿವೃದ್ಧಿಯನ್ನು ಕಾಣಲಿಲ್ಲ, ದೇಶವನ್ನು ಜೋಡಿಸುವಂಥ ಕೆಲಸವನ್ನು ಮಾಡಲಿಲ್ಲ, ದೇಶವನ್ನು ಒಂದು ಮಾಡತಕ್ಕಂಥ ಕೆಲಸವನ್ನು ರಾಷ್ಟ್ರ ಹಿತದೃಷ್ಟಿಯಿಂದ ಚರ್ಚೆ ಮಾಡಲಿಲ್ಲ. ಇವತ್ತಿಗೂ ಅವರ ಪರಿಕಲ್ಪನೆಗಳು ಭಾರತೀಯ ಪರಿಕಲ್ಪನೆಗಳಿಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಒಂದು ಕಡೆ ಹೋಗ್ತಾರೆ, ಚೀನಾಕ್ಕೆ ಬೆಂಗಾವಲಾಗಿ ನಿಂತಾರೆ, ಒಂದು ಕಡೆ ಹೋಗ್ತಾರೆ ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡ್ತಾರೆ, ರಾಷ್ಟ್ರ ವಿರೋಧಿ ಘೋಷಣೆ ಹಾಕಿರ್ತಕ್ಕಂಥವ್ರನ್ನು ತಂಬಿ ಹಿಡಿತಾರೆ, ರಾಷ್ಟ್ರ ವಿರೋಧಿ ಘೋಷಣೆ ಹಾಕಿರ್ತಕ್ಕಂಥವ್ರು ಇವರು ಸಭೆಗಳಲ್ಲಿ ಭಾಗವಹಿಸ್ತಾರೆ, ಹಿಂದೂ ಧರ್ಮಕ್ಕೆ ಅಪಚಾರ ಮಾಡಿರ್ತಕ್ಕಂಥವ್ರು, ಹಿಂದೂ ಧರ್ಮ ಬಗ್ಗೆ ಪ್ರಚಾರ ಮಾಡಿರ್ತಕ್ಕಂಥ, ಹಿಂದೂ ಧರ್ಮಕ್ಕೆ ಟೀಕೆ ಮಾಡ್ತಕ್ಕಂಥವ್ರನ್ನ ಹತ್ತಿರ ಕೊಡ್ತಾರೆ. ಇವೆಲ್ಲದರ ಮಧ್ಯೆ ಇವರ ಯಾತ್ರೆ ನಡೀತಾ ಇದೆ. ಹಾಗಾಗಿ ಜನ ಇವರನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಜನ ಹೋಗ್ತಾ ಇಲ್ಲ. ಕಾಂಗ್ರೆಸ್ಸಿನ ಯಾವ ನಾಟಕಕ್ಕೂ ಜನ ಬಲಿ ಆಗ್ತಾರೆ.